ಸೈಡ್ ಎಯಿಂದ ಸೈಡ್ ಬಿಗೆ ಬರೋ ಕತೆ ಮತ್ತು ಕತೆ ಎರಡೂ ವೈಟ್ ಗೈನ್ ಆಗಿದೆ. The movie was excellent. The climax made us cry. Rakshit Shetty, every movie makes us cry. Nice movie, excellent. ಸೂಪರ್ ಮೂವಿ, ಸೂಪರ್ ಒಳ್ಳೆ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲ್ಮ್. ಐ ರಿಯಲಿ ಹಾಂ ಎಸ್ಪೆಷಲಿ ರಕ್ಷಿತ್ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಐ ರಿಯಲಿ ಹೋಪ್ ದಿಸ್ ಮೂವಿ ಡಸ್ ಆಸ್ ವೆಲ್ ಆಸ್ ಪಾರ್ಟ್ 1. ಥ್ಯಾಂಕ್ ಯು. ಪಾರ್ಟ್ 1 ಇಂದ ಇದಕ್ಕೆ ಕನೆಕ್ಷನ್ ಹೇಗಿದೆ ಸರ್? ತುಂಬ ಒಳ್ಳೆ ಲಿಂಕ್ ಮಾಡಿದ್ದಾರೆ. ಆದರೆ ಕಂಪೇರ್ ಟು ಪಾರ್ಟ್ 1 ಇದು ಸ್ವಲ್ಪ ಜಾಸ್ತಿ ಹೆವಿ ಇದೆ, ಬಟ್ ವೆರಿ ವೆಲ್ ಡನ್. ಎಮೋಷನ್ ಮಾಡ್ತದೆ ಆಬ್ವಿಯಸ್ಲಿ ಹೇಮಂತ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಎವ್ರಿಥಿಂಗ್ ಟಾಪ್ ನಾಚ್. ಸಪ್ತಸಾಗರ ಸೈಡ್ ಬಿ ತೂದು ಬರ್ತೆ ಲೈಫ್ ಯಾನ್ ಪನ್ನಡ ಆಫ್ಟರ್ ದಿಯಾ ಏನು ಜೀತ್ ಬುಲ್ತೀನಿ ಲಾಸ್ಟ್ 15 minutes ಅಂತ ಇಂಕ ದಾಲ ಬಲ್ಲಿ ಮಾರೆ ದಾದ ಪಂಪುನಿ ಯಾನ್ ಫುಲ್ ಮೆಸ್ಮರೈಸ್ ದಾದನ ಒಂಜಿ ಫೀಲ್ ಅವು ಮೂವಿ ಸ್ಪೀಚ್ಲೆಸ್ ಮನ್ಪು ನಿಕ್ಲೆ ಪಿದೈ ಬನ್ನಾಗಂತೂ ದಾದ ನಿಕ್ಲೆ ಪಾತೆರಡು ಬರ್ಚ ಅಂದು ಮಸ್ತ್ 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 ಇದು ಆತಂದು ಬೇಜಾರು. ಬಟ್ ನಿಕುಲು ತೂಲೆ ಮೂವಿ ಒಂದು ಭಯಂಕರ ಎಡ್ಡೆಂಡು ಒಂದು 2.5 ಗಂಟೆ ನಿಕ್ಲೆ 2.5 ಗಂಟೆದೊಂದು ಮಾಸ್ಟರ್ ಪೀಸ್ ತೂದು ಪಿದೈ ಬರ್ಪ ಮೂವಿ ಆತ ಎಡ್ಡೆಂಡು. ಸಪ್ತಸಾಗರ ಸೈಡ್ ಬಿ ಸೌಂಡ್ ಡಿಸೈನ್ ಅವಾರ್ಡ್ ಮ್ಯೂಸಿಕ್ ಪೂರ ನಿಕ್ಲೆ ಹಾಕೊಂಡು ಹೋಗ್ಬೋದು ಅವಳ ಲಾಸ್ಟಿಗೆ 15 ನಿಮಿಷ ಅಂತ ಬಿಡ್ಲಿ ನಿಕುಲು 12 ಮೇಯ್ನ್ 12 ತೂಲೆ ಮೂವಿ ಬ್ಯೂಟಿಫುಲ್ ಆಯ್ತು. ಸೂಪರ್, ತುಂಬ ಇಮೋಷನಲ್ ಇತ್ತು. ಲಾಸ್ಟಿಗೆ ಸ್ವಲ್ಪ ಹೇಳಿಕ್ಕಾಗೋದಿಲ್ಲ. ಹಾಂ, ಗುಡ್ ಚೆನ್ನಾಗಿದೆ. ಕ್ಲಾಸ್ ಮೂವಿ, ಸೂಪರ್ ಆಗಿದೆ ಎಲ್ಲ. ಹೇಗಿದೆ ಸರ್? ವೆರಿ ನೈಸ್. It's a good continuation from part A, and it was more kind of romantic with the massy flavor. Yes, thank you. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯಿತು? ರಕ್ಷಿತ್ನ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಓವರಾಲ್ ಮೂವಿ ಸೂಪರ್. ಹೇಗಿದೆ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎ ಪಾರ್ಟಿಂದ ಬಿಗೆ ಕನೆಕ್ಷನ್ ಇದೆಯಾ? ಹೌದು, ತುಂಬ ಕನೆಕ್ಷನ್ಸ್ ಇದೆ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಎ ಪಾರ್ಟ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಇಂಟೆನ್ಸ್ ಬಿ ಪಾರ್ಟ್ ಕೂಡ ಇದೆ. ನೋಡ್ಬೇಕು, ಎಲ್ಲರೂ ನೋಡಬೇಕು. ನಾವು ಇಲ್ಲಿ ಅಳ್ತಾ ಬರ್ತಾ ಇದ್ದೇವೆ ಈಗ ಹೊರಗೆ. ಆಫ್ಟರ್ ಅ ಲಾಂಗ್ ಟೈಮ್ ಅಳ್ತಾ ಥಿಯೇಟರ್ ಹೊರಗೆ ಬರೋದು. ಬ್ಯೂಟಿಫುಲ್ ಮೂವಿ. ಸೂಪರ್ ಗುಡ್. ಹೇಗಿದೆ? Super ಆಗಿದೆ. ಹೇಗಿದೆ? ಸಗದಾಗಿದೆ. ಹೇಗಿದೆ? ವಾಸಮ್ ಹೇಗಿದೆ ಸಿನಿಮಾ? ಚೆನ್ನಾಗಿತ್ತು. ಸೂಪರ್. ಹೇಗಿತ್ತು? ಒಳ್ಳೆಯದು. ಹೇಗಿತ್ತು ಸರ್? ಒಳ್ಳೆಯಿತ್ತು. ಏನು ಇಷ್ಟ ಆಯಿತು? ಡಿಫ್ರೆಂಟ್ ಮೂವಿ, ಸೊ ಒಳ್ಳೆಯಿತ್ತು. ಎಮೋಷನಲ್. ಎಮೋಷ್ನಲ್ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಇನ್ ಮೂವಿ. ಕ್ಲಾಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಕ್ಲಾಸ್ ಸೂಪರ್. ಸೂರಜನ್ ಮುಟ್ಟ ಬರ್ತದೆ ನಮ್ಮ ಒಂಜಿ ಒಪಿನಿಯನ್ ಕೇನೋಡಾಂಡ ಲೈಕ್ ರೀಸನ್ ಉಂಡು ದಾಯಪಂಡ ಏರ್ಲ ಬತ್ತದ ಇಂಚ ಪಾತೆರೊಂದಿಜ್ಜೇರು ಅವು ಎಂಡ್ ಉಂಡದೆ ಮೂವಿದ ಅವು ಆತ ನೀರಿಗೆ ಫೀಲಿಂಗ್ ಕೊರ್ಪುಂಡು ದಟ್ ಜನಕ್ಕೆ ಮೈಕ್ ಬೊಡ್ಚಿ ಆನ್ಲ ಬತ್ತದ ಮೇರು ಉಲ್ಲೇರಂದು ಬತ್ತ ಪಾತೆರ್ನಿ ಮಾತ್ರ ದಾಯಪಂಡ ಅವು ಯು ವಾಂಟ್ ಟು ಸಿಂಕ್ ಇನ್ ದಟ್ ಫೀಲಿಂಗ್ ಅವು ಒಂಜಿ ಫೀಲಿಂಗ್ ಪಾಡ್ ಸೆಟಲ್ ಆವಾಡ್ ನಮ್ಮಲ್ಲ ವ್ಲಾಗ್ ಮನ್ಪುನಕ್ಲೆ ನಮ್ಮಲ್ಲ ಮಲ್ದಿಜ ಬಿಕಾಸ್ ಆಫ್ ದ್ಯಾಟ್ ಒಂಜಿ ಏರೆಗೆ ಬರೋ ಇಂಚ ಇಂಗ್ಲೀಷ್ ಪನ್ಪೇರುತ್ತೆ ಹೂ ಹ್ಯಾವ್ ಲವ್ಡ್ ಆ್ಯಂಡ್ ಲಾಸ್ಟ್ ಅಂತ ಪಂಡ ಏರ್ ಲವ್ ಮಲ್ತದು ಅಕ್ಲೆಗ್ ಬುಡ್ದು ಪೋತೇರು ಅಕ್ಲೆಗ್ ತಿಕ್ಕದಿಜೇರು ಅಕ್ಲೆಗ್ ಒಂದು ಹಿಟ್ ಆಪುಂಡು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಂತೂ ಹಿಟ್ ಆಪುಂಡು ಬೊಕ ಆ ಜರ್ನಿ ಉಂಡತೆ ಮನುನ ಅವು ನಿಖಲ್ ತೂವೋಡು ಕ್ಲೈಮ್ಯಾಕ್ಸ್ ಲಂಚನೆ ಬೆಸ್ಟ್ ಪಾರ್ಟ್ ಅಬೌಟ್ ಈ ಪಿಕ್ಚರ್ ದ ಬೆಸ್ಟ್ ಪಾರ್ಟ್ ಆರ್ನ ರೈಟಿಂಗ್ ಇಡು ಇರೆಗ್ ಲಾಸ್ಟ್ ಮುಟ್ಟಲ್ಲ ಒಂಜಿ ಎಕ್ಸ್ಪೆಕ್ಟ್ ಮನ್ಪೇರ ಆಪುಜಿ ದಾದ ಆಪುಂಡು ಒಂದು ಪಂಡ ಇಟ್ಟು ಮಸ್ತ್ ಕ್ಯಾರೆಕ್ಟರ್ ಬರ್ಪುಂಡು ಅಪಗಾಪುಂಡು ಇಂಚಾವು ಎಡೋಕು ಇಜ್ಜಿ ಇಂಚಾವು ಅಂದ್ರೆ ಎಂಕಲ್ನ ಒಂಜಿ ಪ್ರಿಡಿಕ್ಷನ್ ಅವು ರೈಟ್ ಕುಲ್ಲಿನ ಪ್ರಿಡಿಕ್ಷನ್ ಬಟ್ ಸ್ಟಿಲ್ ಅವು ಎಂಕ್ಲೇನು ಬುಲ್ಪಾಂಡ್ ಒಂದೊಂದು ಎಂಡ್ ನಮ್ಮ ಒಂಜಿ ಆಯ್ ಪಂಡ್ಯನ ಅಂದು ದಿಯಾಡ್ದು ಬಕ್ಕ ಥಿಯೇಟರ್ ಹಿಡ್ದು ಬುಲ್ತೊಂದು ಬರ್ಪಿನ ಮೂವಿ ಪಂಡ ಒಂದುವೆ ತೂಲೆ ಮಾತೆರೆಗ್ಲ ಇಷ್ಟ ಆವಂದಿ ಮೂವಿ ಕೆಲವರಿಗೆ ಅರ್ಥನೇ ಆವಂದಿ ಪಿಕ್ಚರ್ ಅಂಡ ಏರೆಗೆ ಪೂರ ಒಂಜಿ ಇಂಟೆನ್ಸ್ ಲವ್ ಪೂರ ಆತನ ತುಂಬು ಒಂಜಿ ಹಾರ್ಟ್ ಬ್ರೇಕ್ ಆತಂಡು ಏರೆಗೆ ಒಂಚೂರು ಮೀನಿಂಗ್ಫುಲ್ ಇಷ್ಟ ಒಂಜಿ ಡೀಟೇಲಿಂಗ್ ಪತ್ತುನ ಇಷ್ಟ ಅಗಲ್ ಪೂರ ಈ ಪಿಕ್ಚರ್ ತೂವೋಡೆ ಹೊರ ಬತ್ತು ತೂಲೆ ಎಕ್ಸ್ಪೀರಿಯನ್ಸ್ ಮನ್ಪುಲೆ ನಿಕ್ಲೆಗ್ಲ ಖುಷಿ ಆಗೊಂಡು ಥ್ಯಾಂಕ್ ಯು. ಸೂಪರ್. ಹೇಗಿದೆ ಮೇಡಮ್? ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ, ಹೇಗಿತ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೇಗಿತ್ತು ಸರ್? ಹೇಗಿತ್ತು ಮೇಡಮ್? ಚೆನ್ನಾಗಿದೆ.
ಸೈಡ್ ಎಯಿಂದ ಸೈಡ್ ಬಿಗೆ ಬರೋ ಕತೆ ಮತ್ತು ಕತೆ ಎರಡೂ ವೆಯ್ಟ್ ಗೇನ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಪ್ಯೂರ್ಲಿ ಹೇಮಂತ್ ರಾವ್ ಸ್ಟೋರಿ. ಎಲ್ಲರೂ ಇದ್ರ ಬಗ್ಗೆ ತುಂಬ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಬರ್ಬೋದು, ಬಟ್ ಇದು ಹೇಮಂತ್ ರಾವ್ ವ್ಯೂಯಿಂದನೇ ನೋಡಬೇಕು. ತುಂಬ ಚೆನ್ನಾಗಿದೆ. ಓವರಾಲ್ ಎಷ್ಟು ರೇಟಿಂಗ್ ಕೊಡ್ತೀರಿ 5ಅಲ್ಲಿ? 5/5. ಯಾಕೆಂದರೆ ಇದ್ರ ಮುಂಚೆ ನಾನು ರಿಕ್ವೆಸ್ಟ್ ಮಾಡೋದು, ಇದಕ್ಕೆ ಮುಂಚೆ ಬಂದಿರೋ ಒಂದೆರಡು ಇಂಟರ್ವ್ಯೂಸ್ ನೋಡಿ ಬನ್ನಿ. ಸೊ ಡೈರೆಕ್ಟರ್ಸ್ ವ್ಯೂ ಏನಿದೆ ಅಂತ ಗೊತ್ತಾಗುತ್ತೆ ಅವಾಗ. ಓಕೆ, ಒಂದು SS ಮ್ಯೂಸಿಕ್ದೊಂದು ಪರಮ ಮ್ಯೂಸಿಕ್ದೊಂದು ಇಂಟರ್ವ್ಯೂ ಬಂದಿತ್ತು ಎರಡು. ಸೊ ಅದೆರಡು ತುಂಬ ಚೆನ್ನಾಗಿತ್ತು ಇಂಟರ್ವ್ಯೂ. ಅದೆರಡು ಒಂದು 5 ನಿಮಿಷನಾದ್ರು ನೋಡಿ ಮತ್ತೆ ಮೂವಿಗೆ ಬನ್ನಿ, ತುಂಬ ಇಷ್ಟ ಆಗುತ್ತೆ. ತಾವು ಎಮೋಷನಲ್ ಆದ್ರೆ? ಹಾಂ, ನಾವು ಆ್ಯಕ್ಚುಲಿ ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಮಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಬೇರೆಯವರಿಗೆ ಹೇಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.